ಕೇರಳದ ಕಾಸರಗೋಡು ಸೇರಿದಂತೆ ಒಟ್ಟು 11 ಜಿಲ್ಲೆಗಳಲ್ಲಿ ಭೀಕರ ಹಠಾತ್ ಪ್ರವಾಹ ಉಂಟಾಗುವ ಸಾಧ್ಯತೆಯ ಬಗ್ಗೆ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ನೀಡಿದೆ. ಕಾಸರಗೋಡಿನ ಉಪ್ಪಳ, ಮಂಜೇಶ್ವರದಲ್ಲೂ ಕೂಡ ಅಲರ್ಟ್ ಅನ್ನು ಘೋಷಿಸಿದೆ. ಪ್ರಮುಖವಾಗಿ ಕೇರಳದ ಕೊಲ್ಲಂ, ಪತ್ತನಂತಿಟ್ಟ, ಅಲಪ್ಪುಳ, ಕೊಟ್ಟಾಯಂ, ಇಡುಕ್ಕಿ, ಎರ್ನಾಕುಲಂ, ಕೋಯಿಕೋಡ್ ಮತ್ತು ಮಲಪ್ಪುರಂ ಮತ್ತು ವಯನಾಡ್ ಹಾಗೂ ಕಣ್ಣೂರು ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿರುವಂತಹ ಇತರ ಜಿಲ್ಲೆಗಳು. ಈ ಮುನ್ಸೂಚನೆಯು ನಾಳೆ ಅಂದರೆ ಬುಧವಾರ ಮುಂಜಾನೆ 8:30ರವರೆಗೆ ಜಾರಿಯಲ್ಲಿ ಇರಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರವಾಹದ ಭೀತಿ ಉಪ್ಪಳ ನದಿಯಲ್ಲಿದೆ. ಇಲ್ಲಿ ನದಿಯ ನೀರಿನ ಮಟ್ಟ ಈಗಾಗಲೇ ಅಪಾಯದ ರೇಖೆಯನ್ನು ದಾಟಿ ಮುನ್ನುಗ್ತಾ ಇದೆ. ಇದರಿಂದ ಜಿಲ್ಲೆಯ ಮದೂರು, ಪುತ್ತಿಗೆ, ಮಂಜೇಶ್ವರ ನದಿಗಳಲ್ಲೂ ಕೂಡ ಸಹ ನೀರಿನ ಮಟ್ಟವು ಎಚ್ಚರಿಕೆಯ ರೇಖೆಗಿಂತ ಅತ್ಯಂತ ಮೇಲಕ್ಕೆ ಏರಿದೆ. ಇನ್ನು ಪ್ರಮುಖವಾಗಿ ನೆರೆಯ ಕರ್ನಾಟಕದಲ್ಲಿ ತೀವ್ರ ಸ್ವರೂಪದ ಚಂಡಮಾರುತದ ಸುಳಿ ಉಂಟಾಗಿರುವ ಹಿನ್ನೆಲೆಯಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಮಂಗಳವಾರ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿತ್ತು. ಭಾರೀ ಮಳೆಯ ಬೆನ್ನಲ್ಲೇ ಈಗಾಗಲೇ ಹಠಾತ್ ಪ್ರವಾಹ ಮುನ್ಸೂಚನೆಯು ಲಭಿಸಿರುವುದರಿಂದ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಉಪ್ಪಳ, ಮದೂರು, ಪುತ್ತಿಗೆ, ಮಂಜೇಶ್ವರದ ನದಿಗಳ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಸಾರ್ವಜನಿಕರು ನದಿಗಿಳಿಯುವಂಥದ್ದು ಅಥವಾ ಮೀನುಗಾರಿಕೆಗೆ ಯತ್ನಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ತಗ್ಗು ಪ್ರದೇಶ ಮತ್ತು ನದಿ ಬದಿಯಲ್ಲಿ ವಾಸಿಸುವ ಜನರು ಅಧಿಕಾರಿಗಳ ಸೂಚನೆ ಬಂದ ತಕ್ಷಣ ಸುರಕ್ಷಿತ ಸ್ಥಳ ಮತ್ತು ಗಂಜಿ ಕೇಂದ್ರಗಳಿಗೆ ತೆರಳಲು ಸನ್ನದ್ಧರಾಗಿರಬೇಕು ಅಂತ ಅಧಿಕಾರಿಗಳು ಸೂಚಿಸಿದ್ದಾರೆ. ಪ್ರಮುಖವಾಗಿ ಕಾಸರಗೋಡು ಭಾಗ, ಅದರಲ್ಲೂ ಕೂಡ ಮಂಜೇಶ್ವರ ಭಾಗ, ಉಪ್ಪಳ ಆಗಿರ್ಬೋದು, ಅದರ ಜೊತೆಗೆ ಪುತ್ತಿಗೆ, ಮದೂರು ಈ ಭಾಗಗಳಲ್ಲೆಲ್ಲ ಒಂದಷ್ಟು ಪ್ರವಾಹದ ಭೀತಿ ಇದೆ. ನದಿಗಳು ಬರುವಂತಹ ಜಾಗಗಳು, ಉಪ್ಪಳದಲ್ಲೂ ಕೂಡ ನದಿ ಹರಿಯುತ್ತೆ. ಕರ್ನಾಟಕದಿಂದ ಬರುವಂತಹ ನದಿಯೇ ಉಪ್ಪಳದಲ್ಲಿ ಹರಿಯುವಂಥದ್ದು. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಮಳೆಯಾಗ್ತಾ ಇದೆ. ಅದರ ಜೊತೆಗೆ ಈ ನದಿ ಪ್ರದೇಶಗಳೇನಿದೆ, ನದಿ ಬದಿಯ ಪ್ರದೇಶಗಳು, ಆ ಭಾಗದ ಜನರು ಕೂಡ ಆದಷ್ಟು ಜಾಗರೂಕತೆಯನ್ನು ವಹಿಸುವಂಥದ್ದು. ತೋಡು, ಹಳ್ಳ, ಸಣ್ಣ ಪುಟ್ಟ ಹೊಳೆಗಳು ಇವೆಲ್ಲ ದಾಟುವಾಗ ಆದಷ್ಟು ಜಾಗರೂಕತೆಯನ್ನು ಮಾಡುವಂಥದ್ದು. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ಭಾರಿ ಮಳೆ ಇರುವುದರಿಂದ ನಾಳೆ ಅಂದರೆ ಆಗಸ್ಟ್ 5ರಂದು ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ, ಮದ್ರಸಾ ಶಾಲೆಗಳು ಹಾಗೂ ವೃತ್ತಿಪರ ಕಾಲೇಜುಗಳು ಸೇರಿದಂತೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ರಜೆಯನ್ನು ಘೋಷಿಸಿದ್ದಾರೆ. ಮುಂಚಿತವಾಗಿ ನಿಗದಿಪಡಿಸಲಾದಂತಹ ವಿಶ್ವವಿದ್ಯಾಲಯ ಅಥವಾ ಸಾರ್ವಜನಿಕ ಪರೀಕ್ಷೆಗಳು ಮತ್ತು ಸಂದರ್ಶನಗಳು ಯಾವುದೇ ಬದಲಾವಣೆ ಇಲ್ಲದೆ ಯಥಾರೀತಿ ನಡೆಯಲಿದೆ ಅಂತ ಪ್ರಕಟಣೆ ತಿಳಿಸಿದೆ. ಇನ್ನು ಕಾಸರಗೋಡು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇದ್ದು ಭಾರೀ ಮಳೆ ಮುನ್ನೆಚ್ಚರಿಕೆ ನೀಡಲಾಗಿದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರುವಂತೆ ಕೂಡ ಕೋರಲಾಗಿದೆ. ಸದ್ಯ ಆ ಭಾಗದಲ್ಲಿ ಒಂದಷ್ಟು ಅಲರ್ಟ್ ಇದೆ. ಹಾಗಾಗಿ ಆ ಭಾಗದ ಜನರು ಆದಷ್ಟು ಜಾಗರೂಕತೆಯನ್ನು ಮಾಡುವಂಥದ್ದು ಒಳಿತು. ಇವತ್ತು ರಾತ್ರಿ ಬಹಳ ಮಳೆಯಾಗುವ, ಪ್ರವಾಹ ಜಾಸ್ತಿಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಒಂದಷ್ಟು ಜಾಗರೂಕತೆಯನ್ನು ವಹಿಸುವಂಥದ್ದು ಒಳ್ಳೆಯದು.